ಜೈ ಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ ಅಲಕ್ಕಿ ಮುಗಿರಡ್ಕ ಇದರ ವತಿಯಿಂದ ಅರಣ್ಯ ಇಲಾಖೆ ಉಪ್ಪಿನಂಗಡಿ ವಲಯ ಇದರ ಸಹಭಾಗಿತ್ವದಲ್ಲಿ ಅಲಕ್ಕಿ ಪರಿಸರದಲ್ಲಿ ವನ ಮಹೋತ್ಸವ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಬಂದರು ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪರಮೇಶ್ವರಿ ಜನಾರ್ದನ ಗೌಡ ಪುಯಿಲ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು. ಉದಯ್ ಭಟ್ ಕೊಳಲ್ಪೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಅರಣ್ಯ ಅಧಿಕಾರಿಗಳ ಸಲಹೆಯಂತೆ ಹಲವು ಜಾತಿಯ 250 ಗಿಡಗಳನ್ನು ಅಲಕ್ಕಿ ಮುಗಿರಡ್ಕ ಯರ್ಮಲ ಪರಿಸರದಲ್ಲಿ ನೆಡಲಾಯಿತು. ಇನ್ನು ಮುಖ್ಯ ಅತಿಥಿಗಳಾಗಿ ಉಪವಲಯ ಅರಣ್ಯಾಧಿಕಾರಿ ಬಂದರು ಶಾಖೆಯ ಆರ್ಎಸ್ ಪಾಟೀಲ್, ಸಿಎ ಬ್ಯಾಂಕ್ ಅಧ್ಯಕ್ಷ ಪದ್ಮುಂಜಾದ ರಕ್ಷಿತ್ ಪಣೆಕರ, ಅರಣ್ಯ ರಕ್ಷಕರು ಬಂದರು ಗಸ್ತು ಕೆಎನ್ ಜಗದೀಶ್, ಬಂದರು ಪಂಚಾಯತ್ನ ಉಪಾಧ್ಯಕ್ಷ ಗಂಗಾಧರ ಪೂಜಾರಿ, ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಲೋಕೇಶ್ ಗೌಡ ಹಾಗೂ ಅನೇಕರು ಉಪಸ್ಥಿತರಿದ್ದರು.